ಮಂಜೇಶ್ವರ ಮಂಡಲ ಎಸ್ಡಿಪಿ ವತಿಯಿಂದ ಆಹಾರ ಕಿಟ್ ವಿತರಣೆಯ ಭಾಗವಾಗಿ ಮಂಜೇಶ್ವರ ಮಂಡಲದಲ್ಲಿರುವ ನಿರ್ಗತಿಕ ಕುಟುಂಬವನ್ನು ಗುರುತಿಸಿ ಕಿಟ್ ವಿತರಣೆ ನಡೆಯಿತು. 1200 ನಿರ್ಗತಿಕ ಕುಟುಂಬಗಳನ್ನು ಗುರುತಿಸಿ ಕಿಟ್ ವಿತರಣೆ ಮಾಡಲಾಗಿದೆ. ಸುಮಾರು 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾರ್ಯಕರ್ತರು ನಿರ್ಗತಿಕರ ಮನೆ ಬಾಗಿಲಿಗೆ ಕಿಟ್ಗಳನ್ನು ತಲುಪಿಸಿ ಮಾದರಿಯಾಗಿದ್ದಾರೆ. ಕೊರೋನಾ ವೈರಸ್ನಿಂದ ಉಂಟಾದ ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಆಹಾರಕ್ಕಾಗಿ ಪರಿತಪಿಸುತ್ತಿರುವ ಎಲ್ಲ ಧರ್ಮದವರಿಗೂ ಕಿಟ್ಗಳನ್ನು ವಿತರಿಸುವುದಾಗಿ ಪ್ರಮುಖರು ತಿಳಿಸಿದ್ದಾರೆ. ಇದರ ಜೊತೆಯಾಗಿ ರಂಜಾನ್ ಕಿಟ್ ಅನ್ನು ಕೂಡ ವಿತರಿಸಲಾಗಿದೆ. ಮಂಜೇಶ್ವರ ಮಂಡಲ ಕಮಿಟಿ ಆಶ್ರಯದಲ್ಲಿ ಸುಮಾರಾಗಿ ಬಡ ನಿರ್ಗತಿಕರಿಗೆ ಕೋವಿಡ್-19 ಭಾಗವಾಗಿ ಸುಮಾರು 1100ರಷ್ಟು ಆಹಾರ ಸಾಮಗ್ರಿಗಳನ್ನು ಮಾತ್ರವಲ್ಲ, ಒಂದು ಪಂಚಾಯತ್ನಲ್ಲಿ 10 ಜನರಾಗಿ ಕಾರ್ಯಕರ್ತರನ್ನು ನಾವು ಸ್ವಯಂ ಸೇವಕರಾಗಿ ಆರೋಗ್ಯ ಕ್ಷೇತ್ರ ಆಗಲಿ ಅಥವಾ ಸಾಮಾಜಿಕ ಕ್ಷೇತ್ರವಾಗಲಿ ಎಲ್ಲದಕ್ಕೂ ತಯಾರಾಗಿರೋದನ್ನ ನಮ್ಮ ಸ್ವಯಂ ಸೇವಕರನ್ನು ನಾವು ನೇಮಿಸಿದ್ದೇವೆ. ಬೇಕಾದಂಥ ವಸ್ತುಗಳನ್ನು ಅವರಿಗೆ ಮುಟ್ಟಿಸುವಲ್ಲಿ ನಾವು ಸಫಲರಾಗಿದ್ದೇವೆ. ಮಾತ್ರ ಅಲ್ಲ, 1000ಕ್ಕೂ ಮಿಕ್ಕ ಮೆಡಿಸಿನ್ಗಳನ್ನು, ಔಷಧಿಗಳನ್ನು ದೂರದ ಮಡಿಕೇರಿಯಿಂದ, ಮಣಿಪಾಲ ಹಾಸ್ಪಿಟಲಿಂದ, ಪುತ್ತೂರಿಂದ, ಕಾಸರಗೋಡಿನಲ್ಲಿ ಸಿಗದಂಥ ಎಲ್ಲ ಔಷಧಿಗಳನ್ನು ನಾವು ಮನೆ ಮನೆಗೆ ತಲುಪಿಸಿದಂಥ ಒಂದು ಕಾರ್ಯವನ್ನು ಕೂಡ ಎಸ್ಡಿಪಿಯ ಕಾರ್ಯಕರ್ತರು ನಿರ್ವಹಿಸಿದ್ದಾರೆ. ಈ ಸಂದರ್ಭ ಮೊಹಮ್ಮದ್ ಇಕ್ಬಾಲ್, ಅನ್ಸಾರ್ ಹೊಸಂಗಡಿ, ಮುಬಾರಕ್ ಕಡಂಬಾರ್, ಹಮೀದ್ ಹೊಸಂಗಡಿ ಮೊದಲಾದವರು ಉಪಸ್ಥಿತರಿದ್ದರು.